ಕೋವಿಡ್ ಸೋಂಕಿತ ಪೊಲೀಸ್ ಸಿಬ್ಬಂದಿ ಹಾಗೂ ಕುಟುಂಬಸ್ಥರಿಗೆ ಮಂಗಳೂರಿನ ಸೈಂಟ್ ಅಲೋಷಿಯಸ್ ಕಾಲೇಜಿನಲ್ಲಿ ಕೋವಿಡ್ ಕೇರ್ ಸೆಂಟರ್ ಆರಂಭಗೊಂಡಿದೆ. ಇಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಹಾಗೂ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಡಿಜಿಪಿ ಪ್ರವೀಣ್ ಸೂದ್ ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿಗಳ ಸೂಚನೆಯ ಹಿನ್ನೆಲೆಯಲ್ಲಿ ಕೋವಿಡ್ ಕೇರ್ ಸೆಂಟರ್ ತೆರೆಯಲಾಗಿದೆ. 18 ಬೆಡ್ಗಳು ಹೊಂದಿರುವ ಕೋವಿಡ್ ಕೇರ್ ಸೆಂಟರ್ ಸಂತ ಅಲೋಷಿಯಸ್ ಕಾಲೇಜಿನಲ್ಲಿ ಆರಂಭಿಸಲಾಗಿದೆ ಎಂದು ಅವರು ಹೇಳಿದರು. ಮಂಗಳೂರು ಸಿಟಿ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಸುಮಾರು 1700ಕ್ಕೂ ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಇದರಲ್ಲಿ ಮೊದಲನೇ ಅಲೆ ಬಂದಂಥ ಸಂದರ್ಭದಲ್ಲಿ ಸುಮಾರು 330 ಜನ ಪಾಸಿಟಿವ್ ಆಗಿದ್ದರು, ಒಬ್ಬರು ಮೃತ ಹೊಂದಿದ್ರು. ಅದೇ ರೀತಿ ಎರಡನೇ ಅಲೆಯಲ್ಲಿ ಈಗಾಗಲೇ 62 ಜನ ಪಾಸಿಟಿವ್ ಆಗಿದ್ದಾರೆ. ಮತ್ತು ನಿನ್ನೆ ಒಬ್ಬರು ಸಿದ್ದಪ್ಪ ಶಿಂದೆ ಅನ್ನುವಂಥ APC ಆರ್ಮ್ ಪೊಲೀಸ್ ಕಾನ್ಸ್ಟೇಬಲ್ 51 ವರ್ಷ ಅವರು ಮೃತ ಹೊಂದಿದ್ದಾರೆ ಕೋವಿಡಿಂದ. ಹಾಗಾಗಿ ಈಗ ಸದ್ಯ ಡಿಸ್ಚಾರ್ಜ್ ಆಗಿರುವಂಥವ್ರು, ಡ್ಯೂಟಿ ರಿಪೋರ್ಟ್ ಆಗಿರುವಂಥವ್ರು ಹೊರತುಪಡಿಸಿ ಸುಮಾರು 46 ಜನ ನಮ್ಮಲ್ಲಿ ಪಾಸಿಟಿವ್ ಆಗಿರುವಂಥವ್ರು ಹೋಮ್ ಐಸೋಲೇಷನಲ್ಲಿದ್ದು ಟ್ರೀಟ್ಮೆಂಟ್ ಮುಂದುವರಿಸಿದ್ದಾರೆ ಮತ್ತು ರೆಸ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಎಕ್ಸ್ಕ್ಲೂಸಿವ್ ಒಂದು ಕೋವಿಡ್ ಕೇರ್ ಸೆಂಟರನ್ನು ಎಲ್ಲೆಲ್ಲಿ ಪಾಸಿಟಿವ್ಗಳ ಸಂಖ್ಯೆ ಜಾಸ್ತಿ ಇದೆ ಅಲ್ಲಿ ತೆಗಿಬೇಕು ಅಂತ ನಮ್ಮ ಹಿರಿಯ ಅಧಿಕಾರಿಗಳು DGP ಪ್ರವೀಣ್ ಸೂದ್ ಅವರು ಮತ್ತು ಇತರೆ ಹಿರಿಯ ಅಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ದರು. ಆ ನಿಟ್ಟಿನಲ್ಲಿ ಒಂದು 18 ಬೆಡ್ಡೆಡ್ ಫೆಸಿಲಿಟಿ ಸೆಂಟ್ ಅಲೋಷಿಯಸ್ ಕಾಲೇಜಲ್ಲಿ ನಾವು ಇವತ್ತು ಓಪನ್ ಮಾಡ್ತಾಯಿದ್ದೀವಿ. ಈಗಾಗಲೇ ಒಬ್ಬರು ಪಾಸಿಟಿವ್ ಇರುವಂಥವ್ರು ಬಂದಿಲ್ಲಿ ಸೇರಿದ್ದಾರೆ ಮತ್ತು ಇನ್ನೊಂದು 4-5 ಜನ ಇಮಿಡಿಯೇಟಾಗಿ ಬರುವಂಥ ಸಾಧ್ಯತೆ ಇದೆ. ಈ 18 ನಂಬರ್ಸು ಫೆಸಿಲಿಟಿ ಫುಲ್ಫಿಲ್ ಆದಮೇಲೆ ಅಂದರೆ ಅಷ್ಟು ನಂಬರ್ಸ್ ಇಲ್ಲಿ ಬಂದು ಸೇರಿಕೊಂಡ್ರು ಅಂತಂದರೆ ನಂತರ ಹೆಚ್ಚುವರಿ ಆಗಬೇಕಿದ್ರೆ ಜಿಲ್ಲಾಧಿಕಾರಿಗಳು ಫ್ರಂಟ್ಲೈನ್ ವರ್ಕರ್ಸ್ಗೆ ಸುರತ್ಕಲ್ NITಗೆ ಅದರಲ್ಲಿ ಒಂದು 300 ಬೆಡ್ಡೆಡ್ ಕೆಪಾಸಿಟಿ ಫೆಸಿಲಿಟಿ ಕ್ರಿಯೇಟ್ ಮಾಡಿದ್ದಾರೆ. ಅಲ್ಲಿಗೆ ಶಿಫ್ಟ್ ಮಾಡಲಿಕ್ಕೆ ಅಲ್ಲಿಗೆ ಕಳಿಸಲಿಕ್ಕೆ ನಮಗೆ ಅವಕಾಶ ಇದೆ. ಇದೇ ವೇಳೆ ಮಾತನಾಡಿದ ಕಾಲೇಜಿನ ಫಾದರ್ ಸಿರಿಲ್ ಡಿಮೆಲ್ಲಾ ಅವರು ಸಂತ ಅಲೋಷಿಯಸ್ ಕಾಲೇಜಿನ ವತಿಯಿಂದ ಫ್ರಂಟ್ ಲೈನ್ ವಾರಿಯರ್ಸ್ಗೆ ಎಲ್ಲ ರೀತಿಯ ನೆರವು ನೀಡಲಾಗುವುದೆಂದು ಹೇಳಿದರು. ನಾವು ಅಲೋಷಿಯಸ್ ಕಾಲೇಜ್ ವತಿಯಿಂದ ಈ ಫ್ರಂಟ್ ಲೈನ್ ವಾರಿಯರ್ಸಿಗೆ ಖಂಡಿತವಾಗಿಯೂ ಉತ್ತಮ ಕಾರ್ಯನಿರ್ವಹಣೆ ಮಾಡಿ ಅವರಿಗೆ ಬೇಕಾದಂಥ ಸೌಕರ್ಯ ಸಿಗಬೇಕು ಎಂಬುದು ನಮ್ಮದು ಆಸೆ ಆಗಿದೆ. ಕಮಿಷನರ್ ಸರ್ ನಮಗೆ ರಿಕ್ವೆಸ್ಟ್ ಮಾಡಿದಾಗ ನಮ್ಮ ಯಾವ ಅಲೋಷಿಯಸ್ ವತಿಯಲ್ಲಿರುವಂಥ ಯಾವ ಸಂಸ್ಥೆ ಆಗಲಿ ಯಾವುದೇ ಬಿಲ್ಡಿಂಗ್ ಆಗಲಿ ನಾವು ಅವರಿಗೆ ಕೊಡಲಿಕ್ಕೆ ಮುಂದೆ ಬರ್ತೇವೆ ಅಂತೇಳಿ ನಾವು ಈ ಒಂದು ಜಾಗವನ್ನು ಡಿಸ್ಟ್ರಿಕ್ಟ್ ಪೊಲೀಸ್ ಅವರಿಗೆ ಕೊಟ್ಟಿದ್ದೇವೆ. ಖಂಡಿತವಾಗಿಯೂ ಇದರಿಂದ ಫ್ರಂಟ್ ಲೈನ್ ವಾರಿಯರ್ಸ್ ವಿಲ್ ಹ್ಯಾವ್ ಪ್ರಾಪರ್ ರೆಸ್ಟ್, ಅವ್ರಿಗೆ ಒಳ್ಳೆ ರೆಸ್ಟ್ ಎಲ್ಲ ಕೊಟ್ಟು ಅವರು ಒಳ್ಳೆ ಗುಣಮುಖರಾಗಿ ಇನ್ನು ಮುಂದೆ ನಮ್ಮ ಪ್ರಜೆಗಳಿಗೆ ಸೇವೆ ನೀಡಲಿಕ್ಕೆ ಆಗುತ್ತೆ ಎಂಬ ಭರವಸೆ ನಮಗಿದೆ. ಅಲೋಷಿಯಸ್ ಕಾಲೇಜ್ ಕೋವಿಡ್ ಕೇರ್ ಸೆಂಟರನ್ನು ಕೂಡ ಸ್ಟಾರ್ಟ್ ಮಾಡಿದೆ. ಮೇನ್ ಬಿಲ್ಡಿಂಗ್ ಅಲೋಷಿಯಸ್ ಮೇನ್ ಬಿಲ್ಡಿಂಗಲ್ಲಿ ಅಲ್ಲಿ ನಾವು ಬಡವರಿಗೆ ಕಿಟ್ಸ್ ಕೊಡ್ತಾ ಇದ್ದೇವೆ ಹಾಗೂ ಮೆಡಿಕಲ್ ಫೆಸಿಲಿಟೀಸ್ ಕೊಡ್ತಾ ಇದ್ದೇವೆ, ಮೆಡಿಕಲ್ ಕಿಟ್ಸ್ ಕೊಡ್ತಾ ಇದ್ದೇವೆ. ಇದನ್ನು ಕೂಡ ಜನರು ಉಪಯೋಗ ಮಾಡಿಕೊಂಡು ಆದಷ್ಟು ಮಟ್ಟಿಗೆ ಬೇಗ ನಮ್ಮ ಈ ಮಹಾಮಾರಿ ಕೋವಿಡ್-19 ದೂರವಿರಿಸಿ. ಈ ವೇಳೆ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಪ್ರವೀಣ್ ಮಾರ್ಟಿಸ್, ಫಾದರ್ ಮೆಲ್ವಿನ್ ಜೋಸೆಫ್ ಪಿಂಟು ಮತ್ತಿತರರು ಉಪಸ್ಥಿತರಿದ್ದರು. ಶರಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.